ಎನ್ಆರ್ಸಿ, ಸಿಎಎ ಹಾಗೂ ಎನ್ಪಿಆರ್ ವಿರುದ್ಧ ಜನವರಿ 15ರಂದು ಮಂಗಳೂರು ಹೊರವಲಯದ ಅಡ್ಯಾರು ಕಣ್ಣೂರು ಮೈದಾನದಲ್ಲಿ ನಡೆಯುವ ಬೃಹತ್ ಪ್ರತಿಭಟನಾ ಸಭೆಗೆ ಬಂಟ್ವಾಳ ತಾಲೂಕಿನಿಂದ 25,000ಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದು, ಮುಸ್ಲಿಂ ವರ್ತಕರ ಅಂಗಡಿ ಮುಂಗಟ್ಟುಗಳು ಬಂದ್ ಹಾಕಲಿವೆ ಎಂದು ಎನ್ಆರ್ಸಿ ವಿರೋಧಿ ಹೋರಾಟ ಸಮಿತಿಯ ಬಂಟ್ವಾಳ ತಾಲೂಕು ಅಧ್ಯಕ್ಷ ಎಸ್ ಮೊಹಮ್ಮದ್ ಶಫಿ ಅವರು ತಿಳಿಸಿದ್ದಾರೆ. ಅವರು ಬಿಸಿ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇದು ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಪ್ರತಿಭಟನಾ ಸಭೆಯಾಗಿ ಮೂಡಿಬರಲಿದ್ದು, ಲಕ್ಷಾಂತರ ಜನರು ಇದಕ್ಕೆ ಸಾಕ್ಷಿಯಾಗಲಿದ್ದಾರೆ. ಆದುದರಿಂದ ಸಂವಿಧಾನವನ್ನು ಎತ್ತಿ ಹಿಡಿಯುವ ಎಲ್ಲ ಜಾತಿ ಮತ ಧರ್ಮಗಳ ಎಲ್ಲ ಜಾತ್ಯತೀತ ತತ್ವವನ್ನು ಬೆಂಬಲಿಸುವ ಪಕ್ಷಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿದೆ ಎಂದು ವಿನಂತಿಸಿಕೊಂಡರು. ಒಂದು ಗೂಬೆ ಹಾಗೆ ಆಗಿದೆ, ಸತ್ಯವಾಗಿಯೂ ಆಗಿಲ್ಲ. ಅದರ ನಾವು ತಿಳಿಯುವಾಗ ಇದು ಸತ್ಯವಾಗಿಯೂ ಭಾರತೀಯತೆಯನ್ನೇ ಪಡಿಸಲಾಗುವಂಥ ನಾನು ಕೂಡ ಈಗ ನಾನು ಹೇಳುವುದಾದರೆ 1974ರಲ್ಲಿ ಯುಟಿ ಫರೀದ್ ಇಂದಿನ ಯುಟಿ ಖಾದರ್ ಅವರು ಮಾಡುವಾಗ ನಾವು ಕಾಲೇಜಿನಲ್ಲಿದ್ದೆವು. ಹಾಗೆ ನಾವು ಹಾಗೆ ನಾವು ಓಟು ಈಗ 2000 ಮೊನ್ನೆ ಓಟಿಗೆ 10 ಮತ ಹಾಕಿದರು. ಪೌರತ್ವದವರಿಗೆ ಇಲ್ಲಿ ಸತ್ಯವಾಗಿಯೂ ಓಟು ಕೂಡ ಹಾಕುವ ಅವಕಾಶ ಇದೆ. ಅದರಿಂದ ನಮಗೆ ಅದರಲ್ಲಿ ನಾವು ಇಲ್ಲಿ ಹುಟ್ಟಿದವರು, ಇಲ್ಲಿ ಬೆಳೆದವರು, ನಮ್ಮ ತಾತ ಎಲ್ಲಿಗೆ ಬೆಳೆದವರು, ನಮಗೆ ಅದರಲ್ಲಿ ಸತ್ಯವಾಗಿ ನಮಗೆ ನಂಬಿಕೆ ಉಂಟು. ನಾವು ಭಾರತ ದೇಶದವರು. ಸುದ್ದಿಗೋಷ್ಠಿಯಲ್ಲಿ ಎಸ್ಕೆಎಸ್ಎಸ್ಎಫ್ನ ಉಸ್ಮಾನ್ ದಾರಿಮಿ, ಮುಖಂಡರಾದ ಪಿಎ ರಹೀಂ, ಕೆಎಚ್ ಅಬೂಬಕರ್, ಪುರಸಭಾ ಸದಸ್ಯರಾದ ಮುನೀಶ್ ಅಲಿ ಅಹಮದ್, ಎಸ್ಎಸ್ಎಫ್ನ ಆರಿಸ್ ಪಿರಿಯಾಪಾದೆ ಮೊದಲಾದವರು ಹಾಜರಿದ್ದರು.